ದಕ್ಷಿಣ ಕನ್ನಡ ಚೆಸ್ ಅಸೋಸಿಯೇಷನ್ ವತಿಯಿಂದ ಮೇ 14 ಮತ್ತು 15, 2022ರಂದು ರಾಷ್ಟ್ರಮಟ್ಟದ ಫೈಲ್ಡ್ ರ್ಯಾಪಿಡ್ ರೇಟೆಡ್ ಚೆಸ್ ಪಂದ್ಯಾಟವು ಮಂಗಳೂರಿನ ಟೌನ್ ಹಾಲ್ನಲ್ಲಿ ನಡೆಯಲಿದೆ ಎಂದು ಚೆಸ್ ಅಸೋಸಿಯೇಷನ್ನ ಅಧ್ಯಕ್ಷರಾದ ಶ್ರೀ ರಮೇಶ್ ಕೋಟೆ ಹೇಳಿದರು. ಅವರು ಮಂಗಳೂರಿನಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿ, ಕರಾವಳಿಯ ಚೆಸ್ ಕ್ರೀಡೆಯನ್ನು ಉತ್ತೇಜಿಸುವ ಸಲುವಾಗಿ ದಕ್ಷಿಣ ಕನ್ನಡದಲ್ಲಿ ಚೆಸ್ ಅಸೋಸಿಯೇಷನ್ ಮಂಗಳೂರಿನಲ್ಲಿ ಅಸ್ತಿತ್ವಕ್ಕೆ ಬಂತು. ಈ ತಿಂಗಳ 14ರಂದು ಬೆಳಗ್ಗೆ 9 ಗಂಟೆಗೆ ಮಂಗಳೂರಿನ ಟೌನ್ ಹಾಲ್ನಲ್ಲಿ ನಡೆಯಲಿರುವ ರಾಷ್ಟ್ರಮಟ್ಟದ ಫೈಲ್ಡ್ ರ್ಯಾಪಿಡ್ ರೇಟೆಡ್ ಚೆಸ್ ಪಂದ್ಯಾಟವನ್ನು ಮಂಗಳೂರು ಮಹಾನಗರ ಪಾಲಿಕೆಯ ಮೇಯರ್ ಶ್ರೀ ಪ್ರೇಮಾನಂದ ಶೆಟ್ಟಿಯವರು ಉದ್ಘಾಟಿಸಲಿದ್ದಾರೆ ಹಾಗೂ ರಾಷ್ಟ್ರಮಟ್ಟದ ಸ್ಪರ್ಧಾಳುಗಳನ್ನು ಒಳಗೊಂಡು ಸುಮಾರು 400 ಸ್ಪರ್ಧಾಳುಗಳು ಭಾಗವಹಿಸುವ ನಿರೀಕ್ಷೆಯಲ್ಲಿದ್ದು, ಪಂದ್ಯಾಟವು 2 ಲಕ್ಷ ನಗದು ಹಾಗೂ ವಿವಿಧ ಟ್ರೋಫಿಗಳನ್ನು ಒಳಗೊಂಡಿದೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಕೊರೋನಾ ನಂತರ ನಮ್ಮಲ್ಲಿ ಟೂರ್ನಮೆಂಟ್ ತುಂಬ ಕಡಿಮೆ ಆಗಿತ್ತು. ಅದನ್ನು ನಿವಾರಿಸೋಕ್ಕೋಸ್ಕರ ನಾವು ಈ ಸಲ ರಾಷ್ಟ್ರಮಟ್ಟದ ಚೆಸ್ ಪಂದ್ಯಾಟವನ್ನು ಮಂಗಳೂರು ಟೌನ್ ಹಾಲಲ್ಲಿ ಮೇ 14 ಮತ್ತು 15 2 ದಿವಸ ಆಯೋಜಿಸಿದ್ದೇವೆ. ಇದರಲ್ಲಿ ಪ್ರಾಮುಖ್ಯವಾಗಿ ಗ್ರ್ಯಾಂಡ್ ಮಾಸ್ಟರ್ GM ಅಂತ ಕರಿತೇವೆ. ಇಬ್ಬರು ಗ್ರ್ಯಾಂಡ್ ಮಾಸ್ಟರ್ ನಮ್ಮ ಚೆಸ್ ಟೂರ್ನಮೆಂಟಲ್ಲಿ ಭಾಗವಹಿಸಲಿದ್ದಾರೆ. ಒಬ್ಬರು ನಮ್ಮ ಕರ್ನಾಟಕದವರೇ ತೇಜಕುಮಾರ್, ಇನ್ನೊಬ್ಬರು RR ಲಕ್ಷ್ಮಣ್ ಫ್ರಮ್ ಚೆನ್ನೈ. ಹಾಗೆ 4-5 ಜನ ಇಂಟರ್ನ್ಯಾಷನಲ್ ಮಾಸ್ಟರ್ಸ್ IM ಅವರು ಸಹ ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಒಪ್ಪಿಕೊಂಡಿದ್ದಾರೆ, ಬರ್ತಾರೆ. ಈ ಪಂದ್ಯಾವಳಿಯ ಒಟ್ಟು ಕ್ಯಾಶ್ ಪ್ರೈಸ್ 2 lakhs ಪ್ಲಸ್ ಟ್ರೋಫೀಸನ್ನು ನಾವು ಬಹುಮಾನವಾಗಿ ಇಟ್ಟುಕೊಂಡಿದ್ದೇವೆ. ಮೇ 14ರಂದು ಬೆಳಗ್ಗೆ ನಮ್ಮ ಮೇಯರ್ ಶ್ರೀ ಪ್ರೇಮಾನಂದ ಶೆಟ್ಟಿಯವರು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ಹಾಗೂ ಆ ದಿವಸ ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ಚೆಸ್ ಅಸೋಸಿಯೇಷನ್ನ ಸ್ಟೇಟ್ ಅಸೋಸಿಯೇಷನ್ನ ಜನರಲ್ ಸೆಕ್ರೆಟರಿ ಶ್ರೀ ಅರವಿಂದ್ ಶಾಸ್ತ್ರಿ, ಮಹೇಶ್ ಜೆ, DGM ಆ್ಯಂಡ್ ರೀಜನಲ್ ಹೆಡ್ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಮಂಗಳೂರು, ಸುನಿಲ್ ಆಚಾರ್ ಉದ್ಯಮಿ ಮಂಗಳೂರು ಹಾಗೂ ಪ್ರದೀಪ್ ಡಿಸೋಜಾ ಡೆಪ್ಯೂಟಿ ಡೈರೆಕ್ಟರ್ ಡಿಪಾರ್ಟ್ಮೆಂಟ್ ಆಫ್ ಯೂತ್ ಎಂಪವರ್ಮೆಂಟ್ ಆ್ಯಂಡ್ ಸ್ಪೋರ್ಟ್ಸ್ ದಕ್ಷಿಣ ಕನ್ನಡ ಮಂಗಳೂರು ಇವರು ಭಾಗವಹಿಸಲಿದ್ದಾರೆ. ಈ ಟೂರ್ನಮೆಂಟಲ್ಲಿ ಮತ್ತೊಂದು ವಿಶೇಷ ಅಂದರೆ 4 ಜನ ಬ್ಲೈಂಡ್ ಕಣ್ಣು ಕಾಣದಂಥವರು ಸಹ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವರಿಗೆ ನಮ್ಮ ಸಂಸ್ಥೆ ವತಿಯಿಂದ ಫ್ರೀಯಾಗಿ ಅವರಿಗೆ ಯಾವುದೇ ಒಂದು ಫೀಸನ್ನು ತೆಗೆದುಕೊಳ್ಳದೆ ಅವರನ್ನು ನಾವು ಈ ಸಂದರ್ಭದಲ್ಲಿ ಅವರಿಗೆ ಬರಲಿಕ್ಕೆ ಹೇಳಿದ್ದೇವೆ. ಅವರು ದೇ ಆರ್ ಫ್ರಮ್ ಗುಲ್ಬರ್ಗಾ, ದೇ ಆರ್ ಅಟೆಂಡಿಂಗ್ ದ ಟೂರ್ನಮೆಂಟ್. 2 ದಿವಸಗಳ ಟೂರ್ನಮೆಂಟಿನ ಸಮಾರಂಭ ಇದರ ಅತಿಥಿಗಳಾಗಿ ಶ್ರೀ ಹರಿರಾಮ್ ಶಂಕರ್ IPS ಲಾ ಆ್ಯಂಡ್ ಆರ್ಡರ್ ಮ್ಯಾಂಗ್ಳೂರ್, ಶ್ರೀ ಮುರುಗೇಶ್ S ಸೀನಿಯರ್ ಮ್ಯಾನೇಜರ್ HR ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ KOSL ಮ್ಯಾಂಗ್ಳೂರ್ ಹಾಗೂ ನಮ್ಮವರೇ ಆದಂಥ ಪತ್ರಕರ್ತ ಶ್ರೀನಿವಾಸ್ ನಾಯ್ಕ ಇಂದಾಜೆ ಅಧ್ಯಕ್ಷರು ಇವರು ಭಾಗವಹಿಸಲಿಕ್ಕಿದ್ದಾರೆ. ಈ ಸಂದರ್ಭ ಚೆಸ್ ಅಸೋಸಿಯೇಷನ್ನ ಕಾರ್ಯದರ್ಶಿ ಶ್ರೀ ಅಭಿಷೇಕ್ ಕಟ್ಟೆಮಾರು, ಕೋಶಾಧಿಕಾರಿ ಶ್ರೀಮತಿ ಪೂರ್ಣಿಮಾ S ಆಳ್ವ ಹಾಗೂ ಚೆಸ್ ಅಸೋಸಿಯೇಷನ್ನ ಪದಾಧಿಕಾರಿಗಳಾದ ಶ್ರೀ ಸತ್ಯಪ್ರಸಾದ್ ಕೆ ಮತ್ತು ಶ್ರೀಮತಿ ವಾಣಿ S ಪಣಿಕರ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು.